70 ವರ್ಷದ ಹಿಂದೆ ಕಾರ್ಕಳದಲ್ಲಿ ಆರಂಭಗೊಂಡಿದ್ದ ಪೂರ್ಣಿಮಾ ಸಮೂಹ ಸಂಸ್ಥೆಗಳಲ್ಲಿ ಪೂರ್ಣಿಮಾ ಸಿಲ್ಕ್ಸ್ ಕೂಡ ಒಂದಾಗಿದೆ. ಗಣರಾಜ್ಯೋತ್ಸವದ ಪ್ರಯುಕ್ತ ಪೂರ್ಣಿಮಾ ಸಿಲ್ಕ್ಸ್ನಲ್ಲಿ ದುಡಿಯುತ್ತಿರುವ 70 ಮಂದಿ ಸಿಬ್ಬಂದಿಗಳ ಪೈಕಿ ಮಹಿಳೆಯರಿಗೆ ಸಂಸ್ಥೆ ವತಿಯಿಂದ ಖಾದಿ ಬಟ್ಟೆ ಸೀರೆ ಹಾಗೂ ಪುರುಷ ಸಿಬ್ಬಂದಿಗಳಿಗೆ ಕೇಸರಿ ಬಣ್ಣದ ಶರ್ಟ್ ಹಾಗೂ ಧೋತಿ ಮತ್ತು ಹಸಿರು ಬಣ್ಣದ ಶಾಲನ್ನು ನೀಡಲಾಗಿತ್ತು. ಅವರೆಲ್ಲರೂ ಗಣರಾಜ್ಯೋತ್ಸವ ದಿನಾಚರಣೆಯಂದು ತ್ರಿವರ್ಣ ಧ್ವಜದ ಬಣ್ಣದ ವಸ್ತ್ರ ಧರಿಸಿಕೊಂಡು ಕರ್ತವ್ಯದಲ್ಲಿ ತೊಡಗಿಸಿಕೊಂಡರು. ಕೆಲಸಕ್ಕೆ ಹಾಜರಾಗುತ್ತಿದ್ದಂತೆ ಸಂಸ್ಥೆಯ ಮಾಲಕ ರವಿ ಪ್ರಕಾಶ್ ಪ್ರಭು ಅವರು ಸಿಹಿ ತಿಂಡಿ ಹಂಚಿ ಶುಭಾಶಯ ಕೋರಿ ಬರಮಾಡಿಕೊಂಡರು. ಒಂದು ಸೀರೆಗೆ 5 ರೂಪಾಯಿ ಇರುವಾಗ ಒಂದು ಅಂದೆಯವರು ಆಗಿದ್ದು ಬಾಕಿ ಎಂತ ಇದ್ರೆ ಸಹ ಪೂರ್ಣಿಮಾದವ್ರ ಹತ್ರ ತಗೊಳ್ಳುವಂತಹ ಕ್ರಮ. ಆ ದಿನ ದುಡ್ಡು ಇಲ್ಲದಿದ್ರೆ ಸಹ ಮತ್ತೆ ಕೊಡಿ ನೀವು ಅಂತ ಹೇಳುವಂಥದ್ದು. ಯಾಕಂದರೆ ಆ ಒಂದು ಫೇತ್ ಉಂಟಲ್ವ, ಬಿಸ್ನೆಸ್ ಅಂತ ಹೇಳುವಂಥದ್ದು ಓನ್ಲಿ ಒಂದು ಮನುಷ್ಯನಾಗಿರುವ ಪ್ರೀತಿ ವಿಶ್ವಾಸದಲ್ಲಿ ಬಿಸ್ನೆಸ್ ಆಗುವಂಥದ್ದು. ಏನಂತ ಇವರು ಬೆಳೆಸಿಕೊಂಡು ಬಂದದ್ದು ಸಹ ಅದೇ, ದುಡ್ಡು ಆಗ್ತದೆ ಹೋಗ್ತದೆ, ಆದರೆ ಮನುಷ್ಯನ ಒಳ್ಳೆತನವನ್ನು ಗಳಿಸಲಿಕ್ಕೆ ಯಾರಿಂದೂ ಆಗುತ್ತೆ. ಅದು ಅವರಿಂದ ಹಿರಿಯರಿಂದ ಬಂದದ್ದು ಅಥವಾ ಇವರು ಅವರಿಂದ ಕಲಿಸಿಕೊಂಡು ಬಂದದ್ದು. ಪೂರ್ಣಿಮಾ ಸಮೂಹ ಸಂಸ್ಥೆಯು 70 ವರ್ಷಕ್ಕೆ ಪದಾರ್ಪಣೆ ಮಾಡುತ್ತಿದ್ದು ಗಣರಾಜ್ಯೋತ್ಸವಕ್ಕೆ 70 ವರ್ಷ ಕಳೆದಿದೆ. ಇದೇ ಸಂದರ್ಭ ಪೂರ್ಣಿಮಾ ಸಮೂಹ ಸಂಸ್ಥೆಯಲ್ಲಿ 70 ಸಿಬ್ಬಂದಿಗಳಿದ್ದಾರೆ. ಅವರಿಗೆಲ್ಲ ರಾಷ್ಟ್ರಧ್ವಜದ ಸಂಕೇತವಾಗಿ ತ್ರಿವರ್ಣ ವಸ್ತ್ರಗಳನ್ನು ನೀಡಿ ಗೌರವಿಸಲಾಯಿತು. ನೂತನವಾಗಿ ಆರಂಭಗೊಂಡಿರುವ ಕಾರ್ಕಳದ ಜೋಡ್ರಸ್ತೆಯ ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ದ್ವಾರದ ಬಳಿ ಇರುವ ಪೂರ್ಣಿಮಾ ಸಿಲ್ಕ್ಸ್ನ ವತಿಯಿಂದ 71ನೇ ವರ್ಷದ ಗಣರಾಜ್ಯೋತ್ಸವಕ್ಕೆ ನಾಡಿನ ಸಮಸ್ತ ಜನತೆಗೂ ಹಾರ್ದಿಕ ಶುಭಾಶಯಗಳು. ಹೀಗೆ ಪೂರ್ಣಿಮಾ ಸಿಲ್ಕ್ ಸಂಸ್ಥೆಯಲ್ಲಿ ವಿಶಿಷ್ಟ ರೀತಿಯಲ್ಲಿ ಗಣರಾಜ್ಯೋತ್ಸವವನ್ನು ಆಚರಿಸಿ ರಾಷ್ಟ್ರಪ್ರೇಮ ಮೆರೆದಿದ್ದಾರೆ.